ಬಿಆರ್ ಶೆಟ್ಟಿ ಒಡೆತನದ ಉಡುಪಿಯ ಕೂಸಮ್ಮ ಸಂಭು ಶೆಟ್ಟಿ ಸ್ಮಾರಕ ಹಾಜಿ ಅಬ್ದುಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ 16 ಸಿಬ್ಬಂದಿಗಳಿಗೆ ಗೇಟ್ ಪಾಸ್ ನೀಡಿರುವುದನ್ನು ಖಂಡಿಸಿ ನಿನ್ನೆ ರಾತ್ರಿಯಿಂದ ಸಿಬ್ಬಂದಿಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿದೆ. ಈ ವೇಳೆ ಆಸ್ಪತ್ರೆಯ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ 100ಕ್ಕೂ ಹೆಚ್ಚು ಪ್ರತಿಭಟನಾನಿರತ ಸಿಬ್ಬಂದಿಗಳು 16 ಮಂದಿ ಸಿಬ್ಬಂದಿಗಳನ್ನು ಕೆಲಸದಿಂದ ಏಕಾಏಕಿ ವಜಾ ಮಾಡಿದ್ದಕ್ಕೆ ಕಾರಣವನ್ನು ನೀಡಬೇಕು, ಇಲ್ಲವಾದಲ್ಲಿ ನಮ್ಮನ್ನು ಕೆಲಸದಿಂದ ತೆಗೆದುಹಾಕಬೇಕು, ಈ ವಿಚಾರದಲ್ಲಿ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವುದರಿಂದ ಎಮರ್ಜೆನ್ಸಿ ಸೇವೆಗಳು ಮಾತ್ರ ಲಭ್ಯವಿದ್ದು ಸಿಬ್ಬಂದಿಗಳ ಮುಷ್ಕರದಿಂದ ರೋಗಿಗಳು ಮಕ್ಕಳು ಸರಿಯಾದ ಚಿಕಿತ್ಸೆ ಇಲ್ಲದೆ ಪರದಾಟ ನಡೆಸುವಂತಹ ಸ್ಥಿತಿ ನಿರ್ಮಾಣವಾಯಿತು. ಬನ್ನಿ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಉಡುಪಿಯ ಶಾಸಕ ರಘುಪತಿ ಭಟ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಘುಪತಿ ಭಟ್ ಅವರು ನಮಸ್ತೆ. ನಮಸ್ತೆ ಸರ್, ಏನು ಅಂತ ಹೇಳಿದ್ರೆ ಈ ಬಿಆರ್ ಶೆಟ್ಟಿ ಒಡೆತನದ ಏನು ಆಸ್ಪತ್ರೆ ಏನಿದೆ, ಕೂಸಮ್ಮ ಸಂಭು ಶೆಟ್ಟಿ ಇದೊಂದು ಆಸ್ಪತ್ರೆ, ಸೊ ಇಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಸಿಬ್ಬಂದಿಗಳು, ಏನ್ ಹೇಳ್ತೀರಿ ಈ ಬಗ್ಗೆ? ಇದು ಮತ್ತೆ ಮೊನ್ನೆ ಒಮ್ಮೆ ಪ್ರತಿಭಟನೆ ಮಾಡಿದಾಗ ನಾವು ಸರ್ಕಾರದಿಂದ ಅವರಿಗೆ 1 ತಿಂಗಳ ಸಂಬಳ 1.5 ತಿಂಗಳ ಸಂಬಳ ಆಗುವಾಗ 50 ಲಕ್ಷ ರೂಪಾಯಿ ಆಯುಷ್ಮಾನ್ ಇಂದ ಬಿಡುಗಡೆ ಮಾಡಿ ಸಾಲ್ವ್ ಮಾಡಿತ್ತು. ಈಗ ಇದು ಸಂಸ್ಥೆಯವರು ಮತ್ತೆ ಪುನಃ ಸಮಸ್ಯೆಯನ್ನು ಅವರೇ ಸೃಷ್ಟಿ ಮಾಡ್ಕೊಂಡದ್ದು. ಅವರು ಸಿಬ್ಬಂದಿಗಳು ನೆಕ್ಸ್ಟ್ ಸೆಪ್ಟೆಂಬರ್ ಎಂಡ್ ವರೆಗೆ ಕಾಯ್ತೇವೆ ಅಂತ ಹೇಳಿದ್ರು ನನ್ನ ವಿಶ್ವಾಸದ ಮೇಲೆ. ಈಗ ಮೊನ್ನೆ ಎಲ್ಲ ಸೆಟ್ಲ್ ಆದ್ಮೇಲೆ ಇವ್ರು ಯಾರೋ 16 ಜನರನ್ನ ಕೆಲಸದಿಂದ ತೆಗೆದಿದ್ದಾರೆ ಏಕಾಏಕಿ. ಅದೇ ಏಕಾಏಕಿ ಅಲ್ಲ ಏನು ಅಂತ ಹೇಳಿದ್ರೆ ಏಕಾಏಕಿ ಈ ರೀತಿ ತೆಗೆದ್ರೆ ಸಿಬ್ಬಂದಿಗಳ ಪರಿಸ್ಥಿತಿ ಏನಾಗ್ಬೇಕು ಅಂತ ಹೇಳ್ಕೊಂಡು ಅದೇ ತಪ್ಪು ಅಲ್ಲ. ಈಗ ನೋಡಿ, ಶುರುವಿಗೆ ಅವರು ತಪ್ಪು ಮಾಡಿದ್ದಾರೆ ಬಿಆರ್ ಶೆಟ್ಟಿ ಕಂಪನಿಯವರು. ಅಟ್ ಲೀಸ್ಟ್ ಸ್ವಲ್ಪ ಹೊಂದಾಣಿಕೆ ಅಲ್ಲ, ಈಗ ಸರ್ಕಾರ ಅದನ್ನ ಟೇಕ್ ಓವರ್ ಮಾಡೋದು ಅಂತ ನಿಶ್ಚಯ ಆಗಿದೆ. ಸ್ವಲ್ಪ ಕಾಯ್ಬೋದಿತ್ತು. ಈಗ 16 ಜನ ತೆಗೆಯೋದು ಅಂದ್ರೆ ರಿವೆಂಜ್ ತಗೊಳ್ಳುವಂತ ಸಿಸ್ಟಮ್ ಮಾಡಿದ್ರಿಂದ ಈಗ ಸಮಸ್ಯೆ ಆಗಿದೆ. ಅಲ್ಲ ಸರ್, ಈ ಹಿಂದೆ ಕೂಡ ನೀವೇ ಒಂದು ಸಮಸ್ಯೆಯನ್ನು ಬಗೆಹರಿಸಿದ್ರಿ. ಈ ಹಿಂದೆ ಕೂಡ ಇದೇ ಮೊದಲಲ್ಲ ಪ್ರತಿಭಟನೆ ನಡೀತಾ ಇರುವುದು, ಇದೇ ಮೊದಲಲ್ಲ, ಇದಕ್ಕೆ ಹಿಂದೆ ಕೂಡ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ನೀವೇ ಒಂದು ನೇತೃತ್ವವನ್ನು ವಹಿಸಿ ಅಲ್ಲಿ ಶಮನ ಮಾಡುವಂತಹ ಯತ್ನವನ್ನ ಮಾಡಿದ್ರಿ. ಇದೀಗ ಈ ರೀತಿ ಒಂದು ತಿರುವನ್ನ ಪಡೆದುಕೊಂಡು 16 ಮಂದಿ ಕೆಲಸದಿಂದ ಹೋಗುವ ತರ ಆದ್ರೆ ಅವರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ? ಸೊ ಏನ್ ಮಾಡ್ತೀರಿ ಮುಂದೆ ಅಂತ? ಅವರು ಬಿಆರ್ ಶೆಟ್ಟರ್ ಸ್ಟಾಫ್ಗಳು, ನಾವು ಪೇಮೆಂಟ್ ಏನಾದ್ರು ಮಾಡಿದ್ರು ಬಿಆರ್ ಶೆಟ್ಟರ್ ಸಂಸ್ಥೆಗೆ ಮಾಡ್ಬೇಕು ಬಿಟ್ರೆ ಅವ್ರಿಗೆ ನೇರವಾಗಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಮೊನ್ನೆ ನಾವು ಅವರನ್ನೆಲ್ಲ ಮನವೊಲಿಸಿ ಆಗಸ್ಟ್ ಎಂಡ್ ವರೆಗೆ ನಮ್ಮ ಸರ್ಕಾರದ ನಿರ್ಧಾರ ಏನು ಅಂತ ಹೇಳ್ತೇವೆ. ಯಾಕಂದ್ರೆ ಇದು ದೊಡ್ಡ ನಿರ್ಧಾರ, ಟೈಮ್ ಆಗ್ತದೆ. ನಿಮಗೆ 50 ಲಕ್ಷ ರೂಪಾಯಿ ಕೊಡಿಸಿ ನಿಮ್ಗೆ 1.5 ತಿಂಗಳ ಸಂಬಳ ಕೊಡಿಸ್ತೇವೆ, ಸೆಪ್ಟೆಂಬರ್ ಎಂಡ್ ವರೆಗೆ ನೀವು ಯಾವುದೇ ಪ್ರತಿಭಟನೆ ಮಾಡಬಾರ್ದು ಅಂತ ನಾನು ಕೇಳ್ಕೊಂಡಿದ್ದೆ. ಅವ್ರು ಒಪ್ಪಿದ್ರು, ಕೆಲ್ಸಕ್ಕೂ ಹೋಗಿದ್ದಾರೆ. ಆಮೇಲೆ ಇವರು ನಿನ್ನೆ ಸಡನ್ ಆಗಿ 16 ಜನರನ್ನ ಕೆಲಸದಿಂದ ತೆಗೆದಿದ್ದಾರೆ. ಸಂಬಳ ಕೊಟ್ಟು ತೆಗೆದಿದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇವಾಗ ಏನು ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡ್ತಿರುವಂತ ನೌಕರರು ಕಾಯಂ ನೌಕರರಾಗಿದ್ರ ಅಥವಾ ಟೆಂಪರರಿ ವರ್ಕ್ ಅನ್ನ ಮಾಡ್ತಾ ಇದ್ರ ಆ ಒಂದು ಆಸ್ಪತ್ರೆ? ಬಿಆರ್ ಶೆಟ್ಟರ್ ವರ್ಕರ್ಸ್. ಸರ್ಕಾರದ್ದಲ್ಲ ಅವರು, ಬಿಆರ್ ಶೆಟ್ಟರ್ ವರ್ಕರ್ಸ್. ಅದು ಹಿಂದಿನ ಸರ್ಕಾರ ಮಾಡಿದಂತ ನಿರ್ಧಾರ. ಅದು ಸ್ಟಾಫ್ ಎಲ್ಲ ಅವರೇ ಕೊಡ್ಬೇಕು ಅಂತ MOU ಆಗಿದಲ್ಲ, ಹಾಗಾಗಿ ಅವರು ಸ್ಟಾಫ್ಗಳು. ಅವರು ಲೇಬರ್ ಆಕ್ಟ್ ಅಂದ್ರೆ ಬರ್ತಾರೆ. ನಿನ್ನೆ ಲೇಬರ್ ಇನ್ಸ್ಪೆಕ್ಟರ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟಾಫ್ಗಳು. ಅದರ ಪ್ರಕಾರ ಈಗ ಎಂಕ್ವೈರಿ ಇದೆ, ಅದರ ಮೇಲೆ ಕಾನೂನು ಕ್ರಮವೂ ಮಾಡ್ತದೆ. ಆದ್ರೆ ಈಗ ನಾವು ಏನು ಅಂದ್ರೆ ಇವರು ಒಪ್ಪಂದವನ್ನ ಮುರಿದಿದ್ದಾರೆ ಬಿಆರ್ ಶೆಟ್ಟರ್ ಸಂಸ್ಥೆಯವರು. ಅವ್ರಿಗೆ 16 ಜನರನ್ನ ತೆಗೆಯುವ ಅವಶ್ಯಕತೆ ಇಲ್ಲ ಇತ್ತು. ಈಗ ಸಂಘರ್ಷಕ್ಕಿಳಿದಾಗ ಅವ್ರು ಇಳಿದಿದ್ದಾರೆ. ಈಗ ಅವ್ರು ಕೇಳ್ತಾ ಇಲ್ಲ ಯಾರು. ನಾನು ನಿನ್ನೆ ಮಾತಾಡಿದ್ದೆ ಅವ್ರ ಹತ್ರ. ನೋಡಿ, ಈಗ ಇನ್ನೊಂದು ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ಈಗ ನೀವಲ್ಲ ಬಿಆರ್ ಶೆಟ್ಟರ್ ಸಂಸ್ಥೆಯವರು, ನಾವು ಮಾತಾಡಿದವರನ್ನ ನೋಡಿ ತೆಗ್ದಿದ್ದಾರೆ. ಈಗ ಯಾರು ಲೀಡರ್ಸ್ ಇದ್ದಾರೆ ಮಾತಾಡುವವರು ಅವರನ್ನು ತೆಗ್ದಿದ್ದಾರೆ ಇವರು. ಅದರಿಂದ ಸಮಸ್ಯೆ ಆಗಿದೆ. ಇದು ಅವರೇ ಸಮಸ್ಯೆ ಪರಿಹಾರ ಮಾಡ್ಕೊಳ್ಬೇಕು. ಅವ್ರು ಯಾರು ಮ್ಯಾನೇಜ್ಮೆಂಟ್ ಅವ್ರು ಬರಲ್ಲ. ಇವಾಗ ಏನು ಅಂತ ಹೇಳಿದ್ರೆ ಹಣವನ್ನ ಒಂದು 50 ಲಕ್ಷ ಹಣವನ್ನ ಅವರೇನು ಡಿಮ್ಯಾಂಡ್ ಮಾಡ್ತಾ ಇದ್ರೆ ಕೊಡ್ಲಿಕ್ಕೆ ಬಾಕಿ ಇದೆ ಅನ್ನುವಂತ ಅಮೌಂಟ್ ಅನ್ನ, ಸೊ ಈಗ ಟ್ರಸ್ಟ್ ನವ್ರು ಕೊಡ್ಬೇಕಾ ಅಥವಾ ಸರ್ಕಾರ ಕೊಡ್ಬೇಕಾ ಅಂತ ಹೇಳ್ಕೊಂಡು ಸರ್, ನಾವು ಮೊನ್ನೆ ಆಯುಷ್ಮಾನ್ ಅಲ್ಲಿ ಬಾಕಿ ಇದ್ದದ 50 ಲಕ್ಷ ರಿಲೀಸ್ ಮಾಡಿದ್ದೇವೆ. ಟ್ರಸ್ಟ್ ಕೊಡ್ಬೇಕು, ಅವರೇ ಕೊಡ್ಬೇಕು ಬಿಟ್ರೆ ಯಾರು ಬಿಆರ್ ಶೆಟ್ಟರ್ ಕೊಡ್ಬೇಕು ಬಿಟ್ರೆ ಸರ್ಕಾರ ಏನ್ ಕೊಡ್ಲಿಕ್ಕಿಲ್ಲ. ಅವರು MOU ಪ್ರಕಾರ ಅವರೇ ಮಾಡ್ಬೇಕು. ಈಗ ಸರ್ಕಾರ ಯಾವ್ದು ಪೇಮೆಂಟ್ ಮಾಡುದಿಲ್ಲ ಅವರಿಗೆ. ಆದ್ರೂ ನಾವು ಆಯುಷ್ಮಾನ್ ಅಡಿಯಲ್ಲಿ ಅದನ್ನು ತಕೊಂಡು ಆಯುಷ್ಮಾನ್ ಅಲ್ಲಿ ಒಂದು 50 ಲಕ್ಷ ರೂಪಾಯಿ ಮೊನ್ನೆ ಒಟ್ಟು 1,18 ಲಕ್ಷ ರೂಪಾಯಿ ಮೊನ್ನೆ ನಾವು ಪೇಮೆಂಟ್ ಮಾಡಿದ್ದೇವೆ. ಅವರು ಸ್ಟ್ರೈಕ್ ಶುರು ಮಾಡಿದ್ಮೇಲೆ ಸರ್ಕಾರದಿಂದ ಅವರಿಗೆ. ಈಗ 14 ಜನ ಡಾಕ್ಟರ್ಸ್ ಸ್ಟಾಫ್ ಗಳನ್ನ ಕೊಟ್ಟಿದ್ದೇವೆ. ಹೀಗೆ ಎಲ್ಲ ವ್ಯವಸ್ಥೆ ಮೆಡಿಸಿನ್ ನಾವೇ ಕೊಡ್ತಾ ಇದೀವಿ. MOU ಪ್ರಕಾರ ಅದೇನ್ ಮಾಡ್ಲಿಕ್ಕಿಲ್ಲ.
ಆದ್ರೆ ಅವರು ಸರ್ಕಾರ ಇದು ಆಸ್ಪತ್ರೆ ಸರಿಯಾಗಿ ನಡೀಲಿ ಅಂತ ಮಾಡ್ತಾ ಇದ್ದೇವೆ. ಆದ್ರೆ ಇವ್ರು ಅದರ ಮಧ್ಯದಲ್ಲಿ ಇಂತಹದ್ದೆಲ್ಲ ಎಡವಟ್ಟುಗಳನ್ನ ಮಾಡ್ಕೊಂಡು ಸಮಸ್ಯೆಗಳು ಮಾಡ್ತಾ ಇದ್ದಾರೆ. ಓಕೆ, ರಘುಪತಿ ಭಟ್ ಅವರೇ, ಏನಂತ ಹೇಳಿದ್ರೆ ಇವಾಗ ಅಲ್ಲಿ ಈಗ 16 ಮಂದಿ ನೌಕರರ ಏನು ಗೇಟ್ ಪಾಸ್ ಕೊಟ್ಟಿದ್ದಾರೆ, ಸೊ ಇದರ ಜೊತೆಗೆ ಏನಂತ ಹೇಳಿದ್ರೆ ಅಲ್ಲಿ ಉಳಿದಿರುವಂತಹ ನೌಕರರು ಏನಿದ್ದಾರೆ ಅವರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅವರನ್ನ ಯಾಕೆ ನೀವು ಕೆಲಸದಿಂದ ತೆಗೆದಿದ್ದೀರಿ, ಕಾರಣವನ್ನ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಕೂಡ ಕೆಲಸದಿಂದ ತೆಗೆದು ಹಾಕಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಹೇಳ್ಕೊಂಡು. ನೋಡಿ, ಇದು ಯಾರದ್ದು ಸರ್ಕಾರದ ಸಮಸ್ಯೆ, ಇದು ಬಿ ಆರ್ ಶೆಟ್ಟರ್ ಸಂಸ್ಥೆಯವರೇ ಇದನ್ನ ಸೆಟ್ಲ್ ಮಾಡ್ಕೊಳ್ಬೇಕು. ಅವರ ನೌಕರರು ಅವರಲ್ಲಿ ಯಾರು ನಮ್ಮ ಸರ್ಕಾರದ ನೌಕರರಿಲ್ಲ. ಬಿ ಆರ್ ಶೆಟ್ಟರ್ ಸಂಸ್ಥೆಯವರು ಒಂದು ಅವರ ಯಾರಾದ್ರೂ ಮ್ಯಾನೇಜ್ಮೆಂಟ್ ಅವ್ರು ಬಂದು ಇವ್ರ ಹತ್ರ ಕೂತ್ಕೊಂಡು ಭರವಸೆಗಳನ್ನ ಮಾತು ಕೊಟ್ಟು ಮಾಡ್ಬೇಕು. ಅವರು ಈಗ ಎಲ್ಲೋ ತಪ್ಪಿಸಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಯಾರೋ HR ಗಳನ್ನ ಯಾರೋ ಮ್ಯಾನೇಜರ್ ಗಳನ್ನ ಕರೆದು ಮಾತಾಡಿಸ್ತಾರೆ. ಆಗಲ್ಲ, ಅದು ಅವರು ಮತ್ತೆ ಪ್ರಾಮಿಸ್ ಮಾಡಿದ್ದನ್ನು ಉಳಿಸ್ಕೊಳ್ಳಲ್ಲ. ಹಾಗಾಗಿ ಇದು ಸರ್ಕಾರ ಅಲ್ಲ, ಅವರೇ ಮಾಡ್ಬೇಕಾದ್ರು. ಬಿ ಆರ್ ಶೆಟ್ಟರ್ ಸಂಸ್ಥೆಯವರು ಅದನ್ನ ಸೆಟ್ಲ್ ಮಾಡ್ಬೇಕು. ಓಕೆ, ಮುಂದೆ ಯಾವ ರೀತಿಯ ನೀವು ಏನಾದ್ರು ಅಂದ್ರೆ ಕ್ರಮವನ್ನು ತಗೊಳ್ತೀರಾ? ನಾವು ಇನ್ನು ಈಗ ಸರ್ಕಾರವೇ ಅದನ್ನ ಹ್ಯಾಂಡ್ ಓವರ್ ತಗೊಳ್ಳಿಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಪ್ರೋಸೆಸ್ ಆಗ್ತದೆ, ಸ್ವಲ್ಪ ಸರ್ಕಾರವೇ ನಡೆಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ, ಮಾತಾಡಿದ್ದೇವೆ. ಓಕೆ, ಇವಾಗ ಈ ಅಲ್ಲಿರುವಂತಹ ಸಿಬ್ಬಂದಿಗಳು ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು, ಅಂದ್ರೆ ಕೆಲಸ ಮಾಡೋರು ಏನ್ ಮಾಡ್ಬೇಕು, ಅದ್ರ ಜೊತೆಗೆ ಈ ಒಂದು ವಿಚಾರ ಜಿಲ್ಲಾಡಳಿತದ ಗಮನಕ್ಕೆ ಬಂದಿದ್ಯಾ ಅಂತ? ಜಿಲ್ಲಾಡಳಿತ ಗಮನ ಬಂದಿದೆ, ಇವತ್ತೆಲ್ಲ ಹೋಗಿ ಬಂದಿದ್ದಾರೆ. ನನ್ನ ಹತ್ರವೂ ನಿನ್ನೆ ಅವ್ರು ಬಂದು ಮಾತಾಡಿದ್ದಾರೆ. ನಾನು ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ, ಏನು ಅಂತ ಹೇಳಿದ್ರೆ, ನೋಡಿ ಪೇಷಂಟ್ಸ್ ಗಳಿಗೆ ತೊಂದರೆ ಆಗುವಾಗ ಮಾಡಬೇಡಿ. ಆ ಪೇಷಂಟ್ಸ್ ಗಳನ್ನ ಅದು ಅವ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಇಷ್ಟವರೆಗೆ ನನ್ಗೆ ಗೊತ್ತಿದ್ದ ಮಟ್ಟಿಗೆ. ಅಂದ್ರೆ ಇವಾಗ ಎಮರ್ಜೆನ್ಸಿ ಸೇವೆಗಳಿಗೆ ಮಾತ್ರ ಅವಕಾಶ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನುಳಿದಂತಹ ಚಿಕಿತ್ಸೆಗಳನ್ನ ರೋಗಿಗಳು ಯಾವ ರೀತಿ ಪಡ್ಕೊಬೇಕು, ಹೇಗ್ ಪಡ್ಕೊಬೇಕು ಅಂತ ಹೇಳಿದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಕಡೆ ಟ್ರಸ್ಟ್ ಕೂಡ ಏನು ಸಿಬ್ಬಂದಿಗಳ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ, ಅವರ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ. ಇದ್ರ ಜೊತೆಗೆ ಪರದಾಟ ಅನ್ನುವಂಥದ್ದು ಇದೆ. ಅಂದ್ರೆ ಈಗ ಟ್ರಸ್ಟ್ ಅನ್ನುವಂಥದ್ದು ಏನಿದೆ, ಆಸ್ಪತ್ರೆ ಟ್ರಸ್ಟ್ ಏನು ಅಂತ ಬಿ ಆರ್ ಶೆಟ್ಟಿ ಒಡೆತನದ ಗ್ರೂಪ್ ಏನಿದೆ, ಸೊ ಅದು ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಸಿಬ್ಬಂದಿಗಳು ಕೂಡ ಒಂದು ಚಿಕಿತ್ಸೆಯನ್ನ ನೀಡದೇ ಇದ್ರೆ ರೋಗಿಗಳ ಪರಿಸ್ಥಿತಿ ಯಾವ ರೀತಿ ಅಂತೇಳಿ. ಅಲ್ಲ, ಈಗ ಇವತ್ತಿನವರೆಗೆ ಚಿಕಿತ್ಸೆಗಳನ್ನು ಬಂದವರಿಗೆ ನೀಡ್ತಾ ಇದ್ದಾರೆ. ನಾವು ಅದನ್ನ ನಿನ್ನೆಯೂ ನಂತರ ಬಂದಾಗ ನಾನು ವಿನಂತಿ ಮಾಡ್ಕೊಂಡಿದ್ದೇನೆ. ಆದ್ರೆ ನೋಡಿ, ನಾನೇ ನಡೆಸ್ತೇನೆ ಅಂತ ಸರ್ಕಾರದಲ್ಲಿ MOU ಮಾಡ್ಕೊಂಡು ತಕೊಂಡವರು ಬಿ ಆರ್ ಶೆಟ್ರು, ಅವರ ಸಂಸ್ಥೆಯವರು. ಅವ್ರು ಈಗ ಜವಾಬ್ದಾರಿನ ನೆನೆಸಿಕೊಳ್ಬಾರ್ದು, ಅವ್ರು ಅದನ್ನ ಸರಿ ಮಾಡ್ಕೊಳ್ಬೇಕು, ಅವ್ರ ಜವಾಬ್ದಾರಿ ಅದು. ಓಕೆ ಸರ್, ಇವಾಗ ಏನು ಅಂತ ಹೇಳಿದ್ರೆ, ಇವಾಗ ನೋಡಿ ನಿನ್ನೆಯಿಂದ ಪ್ರತಿಭಟನೆ, ಅವರನ್ನ ಕೆಲಸದಿಂದ ತೆಗೆದು ಹಾಕಿದ್ದಕ್ಕೆ ಪ್ರತಿಭಟನೆ ಆರಂಭ ಮಾಡಿದ್ದಾರೆ, ಇನ್ನೂ ಕೂಡ ಮುಂದುವರಿತಾ ಇದೆ. ಇನ್ನೂ ಕೂಡ ಇವರು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಮತ್ತು ಕೂಡ ಮುಂದುವರಿದ್ರೆ ಅಲ್ಲಿ ರೋಗಿಗಳು ಏನ್ ಮಾಡ್ಬೇಕು ಅನ್ನೋದು ಅಂದ್ರೆ ತಾರ್ಕಿಕ ಅಂತ್ಯ ಅನ್ನುವಂಥದ್ದೇ ಇಲ್ವಾ ಈ ಒಂದು ವಿಚಾರಕ್ಕೆ? ಈ ಹಂತದವರೆಗೆ ರೋಗಿಗಳಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಅವರು ಸ್ಟ್ರೈಕ್ ಇದ್ರು, ಸ್ಟಾಫ್ಗಳು ಅಲ್ಲಿ ಹೋಗಿ ರೋಗಿಗಳನ್ನ ನೋಡ್ಕೊಳ್ಳೋದು, ನರ್ಸ್ಗಳೆಲ್ಲ ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ. ಮುಂದಿನ ಹಂತಕ್ಕೆ ಯಾವ್ದಾಗ್ತದೆ ಗೊತ್ತಿಲ್ಲ ನನಗೆ, ಅದು ನೋಡ್ಬೇಕು. ಆಗ ಸರ್ಕಾರ ಮಧ್ಯ ಪ್ರವೇಶ ಆಗ್ತದೆ. ಓಕೆ, ಖಂಡಿತ. ಓಕೆ, ಈಗ ಅವ್ರೆಲ್ರು ಏನು ರೋಗಿಗಳನ್ನ ಟ್ರೀಟ್ ಮಾಡಿದ್ರೆ ಆಗ ನಾವು ಸರ್ಕಾರದ ನರ್ಸ್ಗಳನ್ನ ಇವರನ್ನ ಎಲ್ಲ ಹಾಕಿ ನಾವು ಅದನ್ನ ನಡೆಸ್ತೇವೆ. ಸರ್ಕಾರ ಬೇರೆ ಗವರ್ಮೆಂಟ್ ಹಾಸ್ಪಿಟಲ್ PHC ನ ಡಾಕ್ಟರ್ ಈಗ 14 ಜನ ಡಾಕ್ಟರ್ಗಳನ್ನ ಅಲ್ಲಿ ಹಾಕಿದ್ದೇವೆ ನಾವು, ಸರ್ಕಾರಿ, ಇವ್ರದಲ್ಲ, ಬಿ ಆರ್ ಶೆಟ್ಟರ್ದಲ್ಲ. ಆದ್ರೆ ಅಗ್ರಿಮೆಂಟ್ ಪ್ರಕಾರ ಬಿ ಆರ್ ಶೆಟ್ಟರೇ ಮಾಡ್ಬೇಕಿತ್ತು, ನಾವು ಕೊಡ್ಲಿಕ್ಕೆ ಇರ್ಲಿಲ್ಲ, ಆದ್ರೆ ಮಾಡಿದ್ದೇವೆ. ಈಗ ನರ್ಸ್ಗಳು ಇದರದ್ದು ಸಮಸ್ಯೆ ಆದ್ರೂ ನಾವು ಅದನ್ನ ಮತ್ತೆ ಮಾಡ್ತೇವೆ. ಆದ್ರೆ ಅದು ಆತರ ಆಗಬಾರ್ದು, ಅವರೇ ಮಾಡ್ಬೇಕು, ಅವ್ರ ಜವಾಬ್ದಾರಿನ ನುಣುಚಿಕೊಳ್ಬಾರ್ದು. ಅವ್ರ ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕು, ಅದ್ರ ಜೊತೆಗೆ ಅಲ್ಲಿರುವಂತಹ ರೋಗಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದ ಹಾಗೆ ನೀವು ನೋಡ್ಕೊಳ್ತೀರಾ ಅನ್ನುವಂಥದ್ದಲ್ವಾ? ಎಸ್, ಖಂಡಿತವಾಗ್ಲೂ ಧನ್ಯವಾದ ರಘುಪತಿ ಭಟ್ ಅವರೇ. ಅಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನನಗೊಂದು ಮೇಲ್ ಬಂತು, ಟರ್ಮಿನೇಷನ್ ಆಗ್ತಂತೆ ಅಂತ ಹೇಳಿ ಲೆಟ್ರ್ ಬಂತು ನನಗೆ. ಲೆಟ್ರ್ ಅಂತ ಹೇಳಿದರೆ ಮೇಲ್ ಮಾಡಿದವರು, ಯಾಕಂತ ಹೇಳಿ ರೀಸನ್ ಕೇಳಿದರೆ COVID-19 ರೀಸನ್ ಕೊಟ್ಟಿದ್ದಾರೆ. ಅದು ವಿದೌಟ್ ಇನ್ಫಾರ್ಮೇಷನ್, ವಿದೌಟ್ ರೀಸನ್ ನನಗೆ ಟರ್ಮಿನೇಷನ್ ಲೆಟ್ರ್ ಹಾಕಿದ್ದಾರೆ, ಮೇಲ್ ಮಾಡಿದ್ದಾರೆ. ಯಾವತ್ತೂ ಸಹ ನಾವು COVID-19 ಒಂದು ದಿನ ಸಹ ವರ್ಕಿಗೆ ನಾವು ಯಾವತ್ತೂ ಸಹ ಅಂದರೆ ಬೆಲೆ ಕೊಟ್ಟು ವರ್ಕ್ ಮಾಡಿದ್ದೇವೆ. ಒಂದು ದಿನ ಸಹ ರಜೆ ಹಾಕದೆ COVID-19 ಟೈಮಲ್ಲಿ ಸಹ ಅಷ್ಟು ಕಷ್ಟಪಟ್ಟು ಸಹ ನಾವು ಡ್ಯೂಟಿ ಮಾಡಿದ್ದೇವೆ. ವರ್ಕ್ ಫ್ರಮ್ ಹೋಮ್ ಇದ್ದವರಿಗೆ ಟರ್ಮಿನೇಷನ್ ಇಲ್ಲ, ನಾವಿಲ್ಲಿ ವರ್ಕ್ ಮಾಡಿದವರಿಗೆ ಟರ್ಮಿನೇಷನ್ ಮಾಡಿದ್ದಾರೆ. ಇದು ನನಗೆ ಯಾಕೆ ಅಂತ ರೀಸನ್ ಕರೆಕ್ಟಾಗಿ ಬೇಕು, ಎಕ್ಸಾಕ್ಟ್ ರೀಸನ್ ಕೊಡಬೇಕು. ಇದು ಪಾಯಿಂಟ್ ಔಟ್ ಮಾಡಿ 16 ಮೆಂಬರ್ಸನ್ನು ತೆಗೆದಿದ್ದಾರೆ. 16 ಮೆಂಬರ್ಸನ್ನು ನೇಮ್ ಕೊಟ್ಟವ್ರು ಯಾರು ಬೇಕು ನಮಗೆ, ಆ 16 ಮೆಂಬರ್ಸನ್ನು ಮಾತ್ರ ಪಾಯಿಂಟ್ ಔಟ್ ಮಾಡಿದ್ದಾರೆ. ಆ 16 ಮೆಂಬರ್ಸನ್ನು ನೇಮ್ ಕೊಟ್ಟವ್ರು ಬೇಕು, ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ಅಂತ ನಮಗೆ ಹೇಳಬೇಕು ಅಷ್ಟೇ. ನಮಗೆ ಮತ್ತೆ ಇದಕ್ಕೆ ನ್ಯಾಯ ಬೇಕು. ಟರ್ಮಿನೇಷನ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿ ನಮಗೆ ನ್ಯಾಯ ಬೇಕು, ನಮಗೆ ಬಂದು ಹೇಳಬೇಕು. ಯಾರು ಅದು ನಮ್ಮ ಮೈನ್ ಮ್ಯಾನೇಜರ್ ಆಗಿ ಯಾರಾಗಿ ನಾವು ಈಗ ಕೊರೋನಾ ಅಂತ ಹೇಳಿ ನಮಗೆ 16 ಜನರನ್ನು ಕೆಲಸದಿಂದ ತೆಗೆಸಿದ್ದಾರೆ.
ಅವರು ಈಗ 16 ಜನ ಕೆಲಸದಿಂದ ತೆಗೆಸಿದ್ದಕ್ಕೆ ನಾವು ಕೇಳಿದ್ದೇವೆ, ಯಾಕೆ ತೆಗೆಸಿದ್ದಕ್ಕೆ ಕೊರೋನಾ ಅಂತ ಹೇಳಿದ್ದಾರೆ. ಮತ್ತು ನಾವು ಈಗ 2 ವರ್ಷದಿಂದ ಕೊರೋನಾ ಇತ್ತು ಸರ್, ಈಗ ಕೊರೋನಾ ಇಲ್ವಾ, ಈಗ ಕೊರೋನಾ ಬಂದದ ಇವರಿಗೆ ತೆಗೆದಕ್ಕೆ, ಅದಕ್ಕೆ ನಾವು ಈಗ ಕೇಳ್ತಾ ಇದ್ದೇವೆ ಸರ್.